ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಕರ್ನಾಟಕ ಇದರ ವತಿಯಿಂದ ಡಿಸೆಂಬರ್ 25ರಂದು ಅಟಲ್ಜಿ ಸ್ಮರಣೆ ಮತ್ತು ಕಿಸಾನ್ ಸಮ್ಮಾನ್ ದಿನಾಚರಣೆಯನ್ನ ರಾಜ್ಯಾದ್ಯಂತ ಆಚರಣೆ ಮಾಡಲಾಗುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿದರು. ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ರೈತರ ಮತ್ತು ಬಡವರ ಕಲ್ಯಾಣಕ್ಕಾಗಿ ತಮ್ಮನ್ನು ಮುಡುಪಾಗಿಸಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ 9 ಕೋಟಿ ರೈತ ಬಂಧು ಭಗಿನಿಯರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಡಿಸೆಂಬರ್ 25ರಂದು 18,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿ ರೈತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಂತ ಹೇಳಿದರು. ಪ್ರಧಾನಮಂತ್ರಿಗಳಾಗಿರುವ ನರೇಂದ್ರ ಮೋದಿ ಕಿಸಾನ್ ಸಮ್ಮಾನ್ ಮುಖಾಂತರ ಇವತ್ತು ರೈತರ ಅಕೌಂಟ್ಗಳಿಗೆ 6,000 ರೂಪಾಯಿಗಳನ್ನು ಹಾಕತಕ್ಕಂಥ ಪರಿಸ್ಥಿತಿ ಕಳೆದ ವರ್ಷದಿಂದ ಪ್ರಾರಂಭ. ಈ ವರ್ಷ 25ನೇ ತಾರೀಕು ಸುಶಾಸನ ದಿನದ ಜೊತೆಗೆ ಕಿಸಾನ್ ಸಮ್ಮಾನ್ ದಿನಾಚರಣೆಯನ್ನು ಆಚರಣೆ ಮಾಡುತ್ತೆ. ಅವತ್ತು 11 ಗಂಟೆಯಿಂದ ಇಡೀ ದೇಶದಲ್ಲಿ ಕಾರ್ಯಕ್ರಮ ನಡೀತದೆ. ಅವತ್ತು 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 12 ಗಂಟೆಗೆ ಪ್ರಧಾನಮಂತ್ರಿಗಳು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ರೈತರ ಜೊತೆ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ. ಅವತ್ತು ಕಿಸಾನ್ ಸಮ್ಮಾನ್ ಯೋಜನೆಯ ಈ ವರ್ಷದ ಮೊದಲ ಕಂತಿನ ಹಣವನ್ನು ನೇರವಾಗಿ ರೈತರಿಗೆ ವರ್ಗಾವಣೆಯನ್ನು ಮಾಡ್ತಾರೆ. ಸುಮಾರು 9.5 ಕೋಟಿ ರೈತರಿಗೆ 18,000 ಕೋಟಿ ರೂಪಾಯಿಗಳನ್ನು ಅವತ್ತು ಒಂದೇ ಬಟನ್ ಮುಖಾಂತರ ಎಲ್ಲ ಅಕೌಂಟ್ಗಳಿಗೆ ಹಾಕ್ತಾರೆ. 9.5 ಕೋಟಿ ರೈತರಿಗೆ ಹಾಕ್ತಾರೆ. ಇನ್ನು ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ದಾರೆ. ಇದನ್ನ ಜಾತಿ ಧರ್ಮ ಬಣ್ಣದಲ್ಲಿ ನೋಡಬಾರದು. ರೋಗಗಳಿಗೆ ಜಾತಿ ಮತ ಧರ್ಮ ಇಲ್ಲ. ರೋಗಗಳು ಎಲ್ಲರಿಗೂ ಬಂದೇ ಬರುತ್ತವೆ. ಆಡಳಿತ ನಡೆಸುವವರಿಗೆ ಜನರ ಪ್ರಾಣ ಮುಖ್ಯ. WHO ಮಾರ್ಗಸೂಚಿ ಪ್ರಕಾರ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಅಂತ ಹೇಳಿದ್ರು. ಇಂತಹ ವಿಷಯಗಳನ್ನು ಜಾತಿಯ ಬಣ್ಣದಲ್ಲಿ ನೋಡಬಾರದು. ಮತ್ತು ನಿಮಗೆ ಯಾರಿಗೆ ವಿಶ್ವಾಸ ಯಾವುದೇ ಜಾತಿ ಮತ ಧರ್ಮಗಳು ರೋಗಕ್ಕಿಲ್ಲ. ರೋಗ ಬಂದಾಗ ಅದು ಪತ್ರಕರ್ತನ, ಲೋಕಸಭಾ ಸದಸ್ಯನ, ಕ್ರಿಶ್ಚಿಯನ, ಹಿಂದೂ, ಮುಸ್ಲಿಮ್ ಅನ್ನೋದಿಲ್ಲ. ಅದು ಎಲ್ಲರಿಗೂ ಬಂದಿದೆ. ರಾಜ್ಯದಲ್ಲಿ ಆಡಳಿತ ನಡೆಸಕ್ಕಂಥವರಿಗೆ ಪ್ರತಿಯೊಬ್ಬನ ಪ್ರಾಣವೂ ಅಷ್ಟೇ ಶ್ರೇಷ್ಠವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡುಬಿದ್ರೆ, ಮೂಡಾ ಅಧ್ಯಕ್ಷ ರವಿಶಂಕರ್ ಮಿಜಾರು, ಜಿತೇಂದ್ರ ಕೊಟ್ಟಾರಿ, ಕಸ್ತೂರಿ ಪಂಜ, ಸುಧೀರ್ ಕಣ್ಣೂರು, ಜಗದೀಶ್ ಶೆಣವ ಹಾಗೂ ಮತ್ತಿತರ ಮುಖಂಡರು ಜೊತೆಗಿದ್ರು.